ತಿಪಟೂರು ಬಿಜೆಪಿ ಅಭ್ಯರ್ಥಿ ಬಿಸಿ ನಾಗೇಶ್ವರ ಪ್ರಚಾರಕ್ಕೆ ಆಗಮಿಸಿದ್ದ ಯಡಿಯೂರಪ್ಪನವರಿಗೆ ಹಾರ ಕೂಡ ಹಾಕದೆ ಅವಮಾನಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡರು ಆರೋಪಿಸಿದ್ದು, ಯಡಿಯೂರಪ್ಪನವರನ್ನು ಚುನಾವಣಾ ಅಸ್ತ್ರವಾಗಿ ಮಾತ್ರವೇ ಬಿಜೆಪಿ ಬಳಕೆ ಮಾಡುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತಿಪಟೂರು ನಗರದಲ್ಲಿ ಕಾಂಗ್ರೆಸ್ ಮಾಜಿ ಶಾಸಕ ಕೆ. ಷಡಕ್ಷರಿ ಮತ್ತು ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಬಿಸಿ ನಾಗೇಶ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತಿಪಟೂರಿಗೆ ಪ್ರಚಾರಕ್ಕೆ ಆಗಮಿಸಿದ್ದ ಯಡಿಯೂರಪ್ಪನವರಿಗೆ ಹಾರ ಕೂಡ ಹಾಕದೆ ಅವಮಾನಿಸಲಾಗಿದೆ. ಯಡಿಯೂರಪ್ಪನವರು ಪ್ರಚಾರಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದರೂ ಲಿಂಗಾಯತ ಮತಗಳನ್ನು ಸೆಳೆಯುವ ಉದ್ದೇಶದಿಂದ ಯಡಿಯೂರಪ್ಪನವರನ್ನು ಹೈಕಮಾಂಡ್ ಒತ್ತಡ ಹೇರಿ ತಿಪಟೂರಿಗೆ ಕರೆಸಿಕೊಂಡಿದೆ ಎಂದು ಆರೋಪಿಸಿದರು. ಬಿಸಿ ನಾಗೇಶ್ ಅವರು ಯಡಿಯೂರಪ್ಪನವರಿಗೆ ಚೀಟಿ ಬರೆದುಕೊಟ್ಟು ತನ್ನನ್ನು ಭಾಷಣದಲ್ಲಿ ಹೊಗಳುವಂತೆ ಭಾಷಣ ಮಾಡಿಸಿಕೊಂಡಿದ್ದಾರೆ. ಆದರೆ ರೋಡ್ ಶೋ ಕೂಡ ಮಾಡದೆ ಯಡಿಯೂರಪ್ಪ ಭಾಷಣ ಮುಗಿಸಿ ಹೊರಟು ಹೋಗಿದ್ದಾರೆ ಎಂದು ಅವರು ಆರೋಪಿಸಿದರಲ್ಲದೆ, ವೀರಶೈವ ಸಮಾಜದವರು ಬಿಸಿ ನಾಗೇಶ್ಗೆ ಮತ ಹಾಕಬಾರದು ಎಂದು ಕಿಡಿಕಾರಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆ. ಷಡಕ್ಷರಿ, ನಾನು ಶಾಸಕನಾಗಿದ್ದಾಗ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿಸಿದ್ದೆ. ನನ್ನ ಅವಧಿಯಲ್ಲಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾಗೇಶ್ ಮಾಡಿಸಿಲ್ಲ. ಹಾಸ್ಯ ನಟ ನರಸಿಂಹರಾಜ್ ಭವನ ಸೇರಿದಂತೆ ಎಲ್ಲ ಕಟ್ಟಡಗಳು ಅರ್ಧಕ್ಕೆ ನಿಂತಿವೆ. ಹಲವಾರು ಕಾಮಗಾರಿಗಳು ಪೂರ್ಣಗೊಂಡಿಲ್ಲ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಡೆನೂರು ವಿನಯ್, ಲೋಕನಾಥ್ ಸಿಂಗ್, ವಕೀಲ ನಟರಾಜ್, ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು. ಮತ್ತು ಯಡಿಯೂರಪ್ಪನವರ ರೋಡ್ ಶೋ ಸಂದರ್ಭಗಳಲ್ಲಿ ತಿಪಟೂರಿನಲ್ಲಿರ್ತಕ್ಕಂಥ ಒಂದೇ ಒಂದು ರಸ್ತೆಯನ್ನ ಬ್ಲಾಕ್ ಮಾಡಿದ ಪರಿಣಾಮ ಜನ ತುಂಬಾ ಕಷ್ಟಪಡಬೇಕಾಯಿತು. ಸಂಚಾರ ಅಸ್ತವ್ಯಸ್ತವಾಯಿತು. ಚುನಾವಣಾಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಅನುಮತಿ ಕೊಡೋದಕ್ಕೆ ಮೊದಲು ಯೋಚಿಸಿ ಎಲ್ಲಿ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಯೋಚನೆ ಮಾಡ್ದಲೇ ಜನರಿಗೆ ಕಷ್ಟ ಕೊಟ್ಟು ಒಂದು ಸಮಸ್ಯೆ ಆಗಿ ಇವತ್ತು ಜನ ಇದನ್ನ ದೂರುವಂತ ಪರಿಸ್ಥಿತಿ ಮಾಡಿದ್ದಾರೆ. ಅದರಲ್ಲೂ ಬೆಳಿಗ್ಗೆಯಿಂದನೇ ಅಮಿತ್ ಶಾ ಅವ್ರದ್ದು ಏನು ಬ್ಯಾರಿಕೇಡ್ಗಳಾಗಿ ಕ್ಲೋಸ್ ಮಾಡಿದ್ದು ಅವೈಜ್ಞಾನಿಕವಾಗಿತ್ತು. ಎಲ್ಲಿ ಹೋಗ್ಬೇಕು ಅನ್ನೋದು ಜನಕ್ಕೆ ದಾರಿ ಗೊತ್ತಿಲ್ಲದಲೇ ತುಂಬಾ ಕಷ್ಟಪಟ್ಟರು ಅವತ್ತಂತೂ. ಮತ್ತೆ ಅವರು ಬರೋ ಟೈಮ್ಗೂ ಬರದಲ್ಲಿ ಅವ್ರದ್ದು ಪ್ರಾಬ್ಲಮ್ ಅಲ್ಲಿ ಅದು ಟೈಮ್ ಎಕ್ಸ್ಟೆಂಡ್ ಆಗಿದ್ರಿಂದ ಜನಕ್ಕೆ ಅವತ್ತು ಓಲ್ಡ್ ಡೇ ಸಫರ್ ಆದ್ರು. ಸೇಮ್ ಥಿಂಗ್ ತಿರ್ಗಾ ಯಡಿಯೂರಪ್ಪನವ್ರ ದಿಸ್ಸು ಆಯ್ತು. ಅದರಲ್ಲೂ ಮೇನ್ ರೋಡ್ ಅಲ್ಲಿ 2 ರೋಡ್ ಬ್ಲಾಕ್ ಮಾಡಿಕೊಂಡು ಅಲ್ಲೇ ಸಭೆ ಮಾಡಿದ್ದು ಅದು ಕಾನೂನು ಬಾಹಿರವಾಗುತ್ತೆ. ಅವ್ರಿಗೆ ಕಾರ್ನರ್ ಮೀಟಿಂಗ್ ಕೊಟ್ಟಿದ್ದು ಎಂಡ್ ಆಫ್ ದಿ ಥಿಂಗ್ಸ್ ಅಲ್ಲಿ. ಇವರು ಬಿಗಿನಿಂಗ್ ಅಲ್ಲೇ ಮಾಡೋದಿದ್ರು ಒಂದು ಕಾರ್ನರ್ ಅಂತ ಒಂದು ಸೈಡ್ ಅಲ್ಲಿ ಮಾಡ್ಬೇಕಂತ ಇರೋದು. ಅದು ಓಲ್ 2 ರೋಡ್ ಅದು NH 206 ಹೈವೇ ಅದು ಸಂಪೂರ್ಣ ಬ್ಲಾಕ್ ಆಗೋಗಿತ್ತು. ಜನ ಓಡಾಡಕ್ ದಾರಿನೇ ಇರಲಿಲ್ಲ. ಈ ರೀತಿಯ ಒಂದು ಈ ಬಿಜೆಪಿ ಪಕ್ಷದವರ ಈ ಕಾರ್ಯಕ್ರಮಗಳು ಜನರಿಗೆ ತುಂಬಾ ನೆಮ್ಮದಿಯನ್ನ ಕೆಡಿಸಿರೋದನ್ನ ಈ ಸಂದರ್ಭದಲ್ಲಿ ನಾನು ಕೆಡಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಡಿಯೂರಪ್ಪನವ್ರನ್ನ ಪ್ರತಿ ತನ್ನ ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಳ್ತಿರ್ತಕ್ಕಂಥ ನಮ್ಮ ತಾಲೂಕಿನ ಶಾಸಕರು ಪ್ರತಿ ಬಾರಿನೂ ಅವರನ್ನ ಅಧಿಕಾರದಲ್ಲಿದ್ದಾಗ ಅವಮಾನ ಮಾಡಿ ಅವ್ರನ್ನ ಅಧಿಕಾರದಿಂದ ಇಳಿಸೋದಕ್ಕೆ ಏನ್ ನಡೆದಿದ್ದ ಕುತಂತ್ರಗಳು ಮತ್ತು ಆರೋಪಗಳನ್ನು ಮಾಡಿದಂತ ವ್ಯಕ್ತಿಗಳಲ್ಲಿ ಮಾನ್ಯ ನಾಗೇಶ್ ಅವರು ಒಬ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೂ ಅವ್ರನ್ನ ಮತ್ತೆ ಬಳಸ್ಕೊಳಕ್ಕೆ ಅವ್ರು ಬರಲ್ಲ ಅಂದ್ರೂ ಒತ್ತಡ ಮಾಡಿ ಯಡಿಯೂರಪ್ಪನವ್ರು ತೋರ್ಸೋ ಸಾಕು ತಿಪಟೂರಿನ ಜನ ಮಾರು ಹೋಗ್ಬಿಟ್ಟು ನನ್ಗೆ ಓಟ್ ಹಾಕ್ತಾರೆ ಅನ್ನೋ ಒಂದು ದುರ್ಬುದ್ಧಿಯನ್ನ ಈ ವರ್ಷನೂ ಪ್ರಯತ್ನ ಮಾಡಿದ್ದು. ಮತ್ತು ಅವ್ರು ಬರಲ್ಲ ಅಂತ ಹಠ ಮಾಡಿದ್ರು. ಕೊನೆಗೆ ಅವ್ರಿಗೆ 12:30 ಒತ್ತಡ ಹೈಕಮಾಂಡ್ ಇಂದ ಮಾಡಿಸಿ ಕರ್ಸ್ಕೊಂಡು ಅವ್ರು ಇಳಿದ ತಕ್ಷಣನೇ ಅವರು ರೇಗಿದ್ದು ಎಲ್ಲಾ ಜನ ನೋಡಿದ್ದಾರೆ. ಅದು ರೆಕಾರ್ಡ್ ಆಗಿದೆ. ನೀನು ನಾನು ಬರಲ್ಲ ಅಂದ್ರು ನೀನು ಹಿಂಸೆ ಮಾಡ್ತೀಯ, 20 ನಿಮಿಷ ಅಷ್ಟೇ ಇರೋದು, ನಾನು ಇಲ್ಲಿಂದ ಹೊಟ್ಟೋಗ್ತೀನಿ, ನಾನು ಜಾಸ್ತಿ ಹೊತ್ತು ಇರಲ್ಲ ಅನ್ನೋದೊಂದು ಎಲ್ಲರ ಮುಂದೆ ಹೇಳಿರೋದು ನೋಡಿದಾಗ ಈತನ ಬಗ್ಗೆ ಅವ್ರಿಗೆ ಯಾವುದೇ ಅನುಕಂಪ, ಈತನ ಬಗ್ಗೆ ಯಾವುದೇ ಗೆಲ್ಲಿಸ್ಬೇಕು ಅನ್ನೋ ಮನಸ್ಥಿತಿ